ಜಂಜಾಟದಲ್ಲಿ ನೀವು ಅತ್ಯುತ್ತಮ ಸ್ಪೀಕರ್ ಆಗಿರುವಂತಹ ಒಂದು ಇದೊಂದು ಕೂಡ ಅವಕಾಶ ಕೂಡ ಸಿಕ್ಕುವಂಥದ್ದು. ಈಗ ಪರಿಸ್ಥಿತಿ ಏನಂತ ಹೇಳಿದ್ರೆ, ಈಗ ಸರ್ಕಾರ ಏನು ಕೂಡ ಇವತ್ತು ಮಾಡಲಿಲ್ಲ ಅಂತ ಹೇಳಿಕೊಂಡು ಇವರಿಗೆ ಚುನಾವಣೆ ಬರುವಾಗ ಅಲ್ಲಿ ಪಾಕಿಸ್ತಾನ, ಇಲ್ಲಿ ತಾಲಿಬಾನ, ಇಲ್ಲಿ ಅದು ಇದನ್ನು ಹೇಳುವಂತ ಪರಿಸ್ಥಿತಿ. ಯಾಕೆ ಸಭಾಧ್ಯಕ್ಷ ನಾನು ಕೇಳುದಿಷ್ಟೇ, ತಾಲಿಬಾನಿಗೆ ಬಜೆಟ್ ನಲ್ಲಿ ದುಡ್ಡಿಟ್ಟವ್ರು ಯಾರು? ತಾಲಿಬಾನ್ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನೀವು ತಾಲಿಬಾನ್ಗೆ ದುಡ್ಡು ಕೊಡುದು ಬೇರೆ, ನೀವು ಅಕ್ಕಿ ಕಳಿಸುದು ಬೇರೆ, ಗೋಧಿ ಕಳಿಸುದು ಬೇರೆ, ಚುನಾವಣೆ ಬಂದಾಗ ನಮ್ಮನ್ನು ತೋರಿಸುದು ಬೇರೆ. ಪಾಕಿಸ್ತಾನಕ್ಕೆ ನೀವು ಬಸ್ ಅನ್ನು ಸ್ಟಾರ್ಟ್ ಮಾಡಿದವರು ನೀವ. ಕ್ರಿಕೆಟ್ ಆಡುವಾಗ ನಮ್ಮ ಸರ್ಕಾರ ಕ್ರಿಕೆಟ್ ಆಡಬೇಡಿ. ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಟೀಮ್ ಅನ್ನು ದುಬೈ ಕರ್ಕೊಂಡು ಹೋಗಿ BCCI ಅವರು ನೀವು ಕ್ರಿಕೆಟ್ ಆಡಿಸಿದ್ ಯಾಕೆ, ಯಾರು ನಿಮ್ಮ ಹತ್ರ ಹೇಳಿದ್ದಾರೆ? ಈಗ ಅಫ್ಘಾನಿಸ್ತಾನ ಕಂದಾವರಿಂದ ಡೆಲ್ಲಿಗೆ ಫ್ಲೈಟ್ ಕೇಳಿದ್ದಾರೆ, ನೀವು ಒಪ್ಪಿಗೆ ಕೊಡ್ತೀರಾ ಅಥವಾ ರದ್ದುಪಡಿಸ್ತೀರಾ? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಬರದೆ ನಾನು ಓದ್ತಾ ತಗೊಳ್ಳೋದಿಲ್ಲ, ಕಾಂಗ್ರೆಸ್ ಅವರು ಯಾರು ಹೇಳಿಲ್ಲ, ಕನ್ಕ್ಲೂಡ್ ಮಾಡಿ. ತಪ್ಪಂತ ನಾನು ಹೇಳುದಲ್ಲ. ನೀವು ಯಾಕೆ ಚುನಾವಣಾ ಸಂದರ್ಭದಲ್ಲಿ ಇದು ಪಾಕಿಸ್ತಾನದಲ್ಲಿ ನಿಮಗೆ ತೋರಿಸಿ, ಪಾಕಿಸ್ತಾನ ಅಫ್ಘಾನಿಸ್ತಾನ ನಾವು ಮಾತಾಡ್ತಾರೆ ವಿಶ್ವಗುರು ಅಂತ ಹೇಳ್ತೀರಿ ಸಭಾಧ್ಯಕ್ಷರೇ. ನಾನು ಒಂದು ಕೇಳ್ತೇನೆ ನಿಮ್ಗೊಂದು ಕೇಳ್ತೇನೆ, ವಿಶ್ವಗುರು ಅಂತ ನಾವು ಮಾತಾಡ್ತೇವೆ. ಇಲ್ಲಿ ಪಾಕಿಸ್ತಾನ ನಮ್ಗೆ ಕಂಡ್ರೆ ಆಗುದಿಲ್ಲ, ತಾಲಿಬಾನ್ ನಮ್ಮ ಪರಮ ದ್ವೇಷಿ, ಚೈನಾ ನಮ್ಮ ದೇಶ ಒಳಗಡೆ ಬಂದಿದೆ, ನೇಪಾಲ್ ಅವರ ಮ್ಯಾಪ್ ಅನ್ನು ಚೇಂಜ್ ಮಾಡಿದ್ದಾರೆ, ಶ್ರೀಲಂಕಾ ನಮ್ಮನ್ನು ಕೇರ್ ಮಾಡುದಿಲ್ಲ, ನಮ್ಮ ಸುತ್ತಮುತ್ತಲವರ ಪರಿಸ್ಥಿತಿ ಇದ್ದಿಟ್ಟುಕೊಂಡು ನಾವು ವಿಶ್ವಗುರು. ಇದೆಲ್ಲ ಆಗೋಗೋ ವಿಚಾರವ ಏನಾದ್ರು ಒಂದು. ಆದ ಕಾರಣ ಚುನಾವಣೆ ನಾನು ದಯವಿಟ್ಟು ನಿಮ್ಮ ಮಾರ್ಕ್ ಕಾರ್ಡ್, ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಮುಂದೆ ಹೋಗಿ ಜಾತಿ ಧರ್ಮ ಆಧಾರ ಬೇರೆ ಸಂಘಟನೆ ತೋರಿಸಿ ಮತ ಕೇಳಲಿಕ್ಕೆ ಹೋಗಬೇಡಿ, ಜನರನ್ನು ಚಿತ್ರ ಮಾಡುದು ಬೇಡ. ನಾನು ಒಂದೇ ಮುಗಿಸಿದ್ದು, ಇನ್ನು ಹೇಳಲಿಕ್ಕೆ ಬಹಳಷ್ಟಿದೆ, ಆದ್ರೆ ಸರ್ಕಾರ ಈಗ ಕೊನೆ ಉಸಿರಿರುವಂತ ಪರಿಸ್ಥಿತಿಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಅದಕ್ಕೆ ನಾನು ಮತ್ತೆ ನೋವು ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ನಾನು ಒಂದೇ ಬುದ್ಧಿ ಅಂತ ಹೇಳಿ ಜನಸಾಮಾನ್ಯರು ಅದಕ್ಕೆ ಸದ್ಗತಿಯನ್ನು ಆದಷ್ಟು ಚೆನ್ನಾಗಿ ಬೇಕಾಗಿ ತೋರಿಸಿ ಅಂತ ಹೇಳಲಿಕ್ಕೆ ನಾನು ಬಯಸಿ ನಿಮ್ಗೆಲ್ಲ ಧನ್ಯವಾದ, ಕೃತಜ್ಞತೆ ನಾನು ಸಲ್ಲಿಸ್ತೇನೆ.